ಮಂಗಳೂರಿನ ಲೇಡಿ ಗೋಶನ್ ಆಸ್ಪತ್ರೆಯು ಮಕ್ಕಳ ಮತ್ತು ಮಹಿಳೆಯರ ಸುಸಜ್ಜಿತ ಆಸ್ಪತ್ರೆಯಾಗಿ ನಿರ್ಮಾಣ ಆಗ್ತಾ ಇದೆ. ಇಲ್ಲಿನ ಹೊಸ ಕಟ್ಟಡದ ಅಭಿವೃದ್ಧಿ ನನಗೆ ಬಹಳ ಸಂತೋಷ ತಂದಿದೆ ಮತ್ತು ಆದಷ್ಟು ಬೇಗ ಉದ್ಘಾಟನೆಗೊಳ್ಳಲಿದೆ ಎಂದು ಸಂಸದ ವೀರಪ್ಪ ಮೊಯ್ಲಿ ಹೇಳಿದರು. ಮಂಗಳೂರಿನಲ್ಲಿ ನೂತನವಾಗಿ ನಿರ್ಮಾಣ ಆಗ್ತಾ ಇರುವಂತಹ ಲೇಡಿ ಗೋಶನ್ ಆಸ್ಪತ್ರೆಯ ಕಾಮಗಾರಿಯನ್ನು ವೀಕ್ಷಿಸಿ ಮಾತನಾಡಿದರು. ನಾನು ಈ ಹಿಂದೆ ಪೆಟ್ರೋಲಿಯಂ ಖಾತೆ ಸಚಿವನಾಗಿದ್ದಾಗ ಇಲ್ಲಿಗೆ ಭೇಟಿಯಾಗಿದ್ದೆ. ಆಗ ಕಟ್ಟಡಗಳೆಲ್ಲ ಶಿಥಿಲಗೊಂಡಿತ್ತು. ಮಕ್ಕಳ ಮತ್ತು ಮಹಿಳೆಯರ ಬಾಣಂತಿಯರ ದಾರುಣ ಸ್ಥಿತಿ ನೋಡಿ ನನಗೆ ಬೇಸರವಾಗಿತ್ತು. ನಂತರ ನಾವು MRPL ಹಾಗೂ ONGC ಜೊತೆಗೆ ಮಾತನಾಡಿ ಕಂಪನಿಗಳ ಸಾಮಾಜಿಕ ಜವಾಬ್ದಾರಿ ಯೋಜನೆಯಡಿ 21 ಕೋಟಿ ರೂಪಾಯಿ ಮಂಜೂರು ಮಾಡಿಸಲಾಗಿದೆ. ಇದೀಗ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರು. ಈಗ ಲೇಡಿ ಗೋಶನ್ ಆಸ್ಪತ್ರೆ ನಾನು ಪೆಟ್ರೋಲಿಯಂ ಮಂತ್ರಿ ಇರುವಾಗ ಇಲ್ಲಿ ಬಂದಾಗ ಸಂಪೂರ್ಣ ಕೆಲವೆಲ್ಲ ಹಳೆ ಕಟ್ಟಡ ಧ್ವಂಸ ಮಾಡಿದ್ರು. ಆಶ್ರಯನೇ ಇರಲಿಲ್ಲ. ಮಕ್ಕಳ ಮತ್ತು ಮಹಿಳೆಯರ ಬಾಣಂತಿಯರ ಒಂದು ದಾರುಣ ಪರಿಸ್ಥಿತಿ ನೋಡಿ ಯಾರಿಗಾದರೂ ಮನ ಕರಗಬೇಕು. ಆಮೇಲೆ ನಾನು MRPL ONGCಗೆ ಮಾತಾಡಿ ಒಂದು ಪ್ರಾಜೆಕ್ಟ್ ಮಾಡಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಕಂಪನಿಗಳ ಏನು ಒಂದು ಸಾಮಾಜಿಕ ಜವಾಬ್ದಾರಿಯ ಒಂದು ಯೋಜನೆಯಲ್ಲಿ ಸುಮಾರು ಒಂದು 21 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇವೆ. ಮಾಡಿದ ಮೇಲೆ ಅದು ಸರ್ಕಾರದ ಹತ್ರ ಹೇಳಿ ಉಳಿದ ಎಕ್ವಿಪ್ಮೆಂಟು ಮತ್ತು ಬೇಕಾದಂಥ ಸಾಮಗ್ರಿಗಳ ಅದು ಒಂದು 10 ಕೋಟಿ ರೂಪಾಯಿ ಕೂಡ